ಬಡತನದ ರೇಖೆಗಿಂತ ಕೆಳಗಿರುವ ಜನರ ರಕ್ಷಣೆಗೆ ರಕ್ತದ ಅಗತ್ಯವಿದ್ದಲ್ಲಿ ಅವರಿಗೆ ರಕ್ತ ಖರೀದಿಸಲು ಅಸಾಧ್ಯವಾಗುತ್ತಿದ್ದು, ಅಂತಹ ಬಡ ಜನರಿಗೆ ಉಪಯೋಗಕ್ಕೆ ಮಾಡುತ್ತಿರುವ ರಕ್ತದಾನ ಎಲ್ಲಕ್ಕಿಂತಲೂ ಶ್ರೇಷ್ಠ. ರಕ್ತದಾನ ಮಾಡುವುದಕ್ಕೆ ನಮ್ಮಲ್ಲಿ ಭಯ ಇರಬಾರದು. ಇದರಿಂದ ಯಾವುದೇ ತೊಂದರೆಯಿಲ್ಲ. ರಕ್ತದಾನ ಎಲ್ಲ ದಾನಕ್ಕಿಂತಲೂ ಮಿಗಿಲಾದ ದಾನ ಎಂದು ಖ್ಯಾತ ಮೂಳೆ ತಜ್ಞ ಮೀರಾ ಬಾಯಂದರ್ನ ದೀಪಕ್ ಹಾಸ್ಪಿಟಲ್ನ ಡಾಕ್ಟರ್ ಭಾಸ್ಕರ್ ಶೆಟ್ಟಿಯವರು ಅಭಿಪ್ರಾಯಪಟ್ಟರು. ಮುಂಬೈ ನಗರದ ಪ್ರಸಿದ್ಧ ಸಮಾಜ ಸೇವೆ ಸಂಘಟನೆ ಭವಾನಿ ಫೌಂಡೇಶನ್ ವತಿಯಿಂದ ನವಿ ಮುಂಬೈ ಸಿಬಿಡಿ ಬೇಳಾಪುರ ವಿ ಟೈಮ್ಸ್ ಸ್ಟಾರ್ ಸೆಕ್ಟರ್ 15ರಲ್ಲಿ ಮುನ್ಸಿಪಲ್ ಬ್ಲಡ್ ಬ್ಯಾಂಕಿನ ಸಹಯೋಗದೊಂದಿಗೆ ಫೌಂಡೇಶನ್ನ ಕಾರ್ಯಾಲಯದ ತಲಮಹಡಿಯಲ್ಲಿ ನಡೆದ ರಕ್ತದಾನ ಶಿಬಿರದ ಗೌರವ ಅತಿಥಿಯಾಗಿ ಆಗಮಿಸಿ ಮಾತನಾಡಿದರು. ರಸ್ತೆ ಅಪಘಾತ ಮುಂತಾದ ಕಾರಣಗಳಿಂದ ಆಸ್ಪತ್ರೆಗೆ ತುರ್ತಾಗಿ ಆಗಮಿಸುವ ರೋಗಿಗಳಿಗೆ ಅಂತಹ ಸಮಯದಲ್ಲಿ ಮುಖ್ಯವಾಗಿ ರಕ್ತದ ಕೊರತೆ ಉಂಟಾಗುತ್ತದೆ. ರಕ್ತದ ಕೊರತೆ ಉಂಟಾಗುತ್ತಿದ್ದು ರಕ್ತದ ಅಗತ್ಯವಿದೆ ಎಂದು ಹೇಳಿದರು. From the private blood banks. Believe me, as a doctor, as a trauma orthopedic surgeon, I have been working for last 25 years in this field. Sometimes I and my team become so helpless when a massive accident case, road accident case, chest injury, head injury, and so many chest patient comes to our hospital. The only shortage what we feel is the blood. Sometimes there are so many people rush into the hospital with the patient. There are some incident, it so happened that patient needs a blood. When we ask in the group, the people who rush into the hospital, and we ask them to, please 4-5 of us, can you donate a blood? Patient needs a blood. G24 ತಾಸ್ನ ಸಂಪಾದಕ ಹಾಗೂ ಬಿಸಿನೆಸ್ ಹೆಡ್ ಪತ್ರಕರ್ತ ನೀಲೇಶ್ ಕರೆ ಅವರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗೌರವ ಅತಿಥಿಯಾಗಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭವಾನಿ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷ ಕುಸುಮೋದರ್ ಡಿ ಶೆಟ್ಟಿ ಚೆಲ್ಲಡ್ಕ ಇವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಫೌಂಡೇಶನ್ ಅಧ್ಯಕ್ಷ ದೀಕ್ಷಿತ್ ಕೆ ಶೆಟ್ಟಿಯವರು ಎಲ್ಲರನ್ನ ಸ್ವಾಗತಿಸುತ್ತಾ ಕೋವಿಡ್ ಕಾಲದ ಮಧ್ಯೆ ಇದು ನಮಗೆ ಒಂದು ಉತ್ತಮ ಅವಕಾಶ ದೊರಕಿದ್ದು ಈ ಸಂದರ್ಭದಲ್ಲಿ ಶಿಬಿರದ ಅಗತ್ಯವಿದ್ದು ನಮ್ಮ ಸೇವಾ ಕಾರ್ಯಗಳು ಆಸಕ್ತ ಕುಟುಂಬಗಳಿಗೆ ವಿದ್ಯಾರ್ಥಿಗಳಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಭವಾನಿ ಫೌಂಡೇಶನ್ನ ಎಲ್ಲ ಕಾರ್ಯಕರ್ತರಿಗೆ ಆಭಾರಿಯಾಗಿರುವೆನು ಎಂದು ಹೇಳಿದರು. Wonderful occasion for us because 6th blood donation camp, that too in the middle of a COVID, of a pandemic. अभी के situation में problem हम सबको पता है कि getting blood is a very difficult task, and the people who are very closely associated with the blood bank, उनसे हमको काफ़ी feedback मिल रहा है कि they are very desperate for blood, especially for cancer patients, क्योंकि अभी blood लोग पहली बात तो blood camp कर रहे नहीं है, donation camp. तो जहाँ जहाँ हो रहा है, the request is for more and more participation. So I would like to thank the entire trustee and the committee members of Bhavani Foundation first of all that we all took that courage of having this while the pandemic is on, because we are not yet through as far as pandemic is concerned. Now we are blessed, honestly, as a foundation we are blessed to have elite members here on the dais. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನವಿ ಮುಂಬೈ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷ ಸುನಿಲ್ ಕೃಷ್ಣ ಸುತಾರ್ ಅವರು ಮಾತನಾಡಿ, ಭವಾನಿ ಫೌಂಡೇಶನ್ ಕಳೆದ ಹಲವಾರು ವರ್ಷಗಳಿಂದ ಇಂತಹ ಕಾರ್ಯಕ್ರಮ ನಡೆಸುತ್ತಿದೆ. ದೇಶದ ಯಾವುದೇ ಮೂಲೆಯಲ್ಲಿ ಅನಾರೋಗ್ಯ ಪೀಡಿತರಿಗೆ ತುರ್ತು ಮೆಡಿಕಲ್ನ ಸಹಾಯ ಬೇಕಾದಲ್ಲಿ ಅಲ್ಲಿಗೆ ಭವಾನಿ ಫೌಂಡೇಶನ್ ತಲುಪುತ್ತಿದ್ದು, ಇದನ್ನು ಗಮನಿಸಿ ಕರ್ನಾಟಕದ ಮುಖ್ಯಮಂತ್ರಿಯವರು ಭವಾನಿ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷ ಕುಸುಮೋದರ್ ಡಿ ಶೆಟ್ಟಿಯವರನ್ನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ಸೂಕ್ತವಾಗಿದೆ ಎಂದು ಹೇಳಿದರು. भवानी फाउंडेशन बहुत सालों से, आज लास्ट जो हमारा फंक्शन हुआ था होटल तुंगा में, जहाँ पे पनवेल की मेयर और अजिंक्य रहाणे के डैडी सागर जी नाइक, बहुत सारे मान्यवर वहाँ पे उपस्थित थे. वहाँ पे जो फंक्शन हुआ और जो शेट्टी साहब ने जो हमें वहाँ पे वीडियो विजुअल दिखाए वो काफ़ी सराहनीय थे. महाराष्ट्र नहीं, कर्नाटका, मतलब देश के हर कोने पे जहाँ पे
किसी भी स्टूडेंट को या किसी भी व्यक्ति को कोई मेडिकल इमरजेंसी हो, भवानी फाउंडेशन वहाँ पहुँच जाता है। ಭವಾನಿ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷ ಕುಸುಮೋದರ್ ಡಿ ಶೆಟ್ಟಿ ಚೆಲ್ಲಡ್ಕ ಅವರು ಮಾತನಾಡಿ, ಕೋವಿಡ್ನಿಂದಾಗಿ ಕಳೆದ ಸಲ ಈ ಕಾರ್ಯಕ್ರಮವನ್ನ ಮಾಡಲು ಅಸಾಧ್ಯವಾಗಿದೆ. ಈ ಸಲ ತಡವಾಗಿದೆ. ನಮ್ಮಲ್ಲಿ ರಕ್ತದಾನ ಮಾಡಲು ಸಾಕಷ್ಟು ಜನರಿದ್ದು ದೂರದ ಜನರನ್ನ ಕರೆದಿಲ್ಲ. ಮುಂದೆ ಈ ರೀತಿ ವಿಳಂಬವಾಗದಂತೆ ನೋಡುತ್ತೇವೆ. ಇಂದು ರಕ್ತದಾನ ಶಿಬಿರವನ್ನ ಯಶಸ್ವಿಯಾಗಿ ನಡೆಯಲು ನನ್ನ ತಾಯಿ ಭವಾನಿಯಮ್ಮನ ಆಶೀರ್ವಾದವೇ ಕಾರಣ ಎಂದು ನಂಬಿದ್ದೇನೆ. ಫೌಂಡೇಶನ್ ವೃದ್ಧಾಶ್ರಮ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ನಿರ್ಮಾಣದ ಯೋಜನೆ ಶೀಘ್ರಗತಿಯಲ್ಲಿ ನಡೆಯುತ್ತಿದೆ ಎಂದು ಹೇಳಿದರು. साल में 2 बार हम करते हैं और हम ज़्यादा बाहर से लोग को नहीं बुला रहे क्योंकि भगवान का कृपा से हमारे जो मेंबर है वही काफ़ी है. 200-250 लोग हमारे ये स्टाफ वर्कर्स बहुत उम्मीद से वो लोग ही आके कर लेते. आज भी आप लोग देख सकते हैं, मगर ये कोविड के कारण से कई साल हम नहीं कर पाए. बट ये साल हम लोग अभी नियोजन किए हैं और अच्छी तरह से जा रहा है. थोड़ा सा विलंबित हो चुका है, बट मैं NMMC हॉस्पिटल के सारे डॉक्टर्स एंड टीम को मेरा ये रिक्वेस्ट है, डेफिनेटली नेक्स्ट टाइम ये नहीं होगा. हम लोग टाइम के बारे में बहुत पक्का है. आज थोड़ा सा हमारे ऐसा ही राइटली एज डॉक्टर राइटली सेड ऑल द वे ही केम डाउन फ्रॉम वीरा रोड. सो इसलिए पौना घंटा हमारे वेस्ट हो चुके हैं, बट उसको रिकवर करेंगे. किसी भी हालत में आप लोग 150 से 200 यूनिट ब्लड लेके ही यहाँ से निकलेंगे, ये मेरा वादा है. ಅತಿಥಿಯಾಗಿ ಆಗಮಿಸಿದ ಪತ್ರಕರ್ತರು, ರಾಜಕೀಯ ಧುರೀಣರು ಹಾಗೂ ಸ್ಥಳೀಯರು ರಕ್ತದಾನ ನೀಡಿದ್ರು. ಅತಿಥಿಗಳನ್ನ ಕುಸುಮೋದರ್ ಡಿ ಶೆಟ್ಟಿ, ದೀಕ್ಷಿತ್ ಕೆ ಶೆಟ್ಟಿ, ಉಪಾಧ್ಯಕ್ಷ ದಿನೇಶ್ ಶೆಟ್ಟಿ, ಕೋಶಾಧಿಕಾರಿ ಕರ್ನೂರು ಮೋಹನ್ ರೈ, ಟ್ರಸ್ಟಿಗಳಾದ ಸರಿತಾ ಕೆ ಶೆಟ್ಟಿ, ಧರ್ಮಫಲ ದೇವಾಡಿಕ, ನವೀನ್ ಶೆಟ್ಟಿ ಗೌರವಿಸಿದ್ರು. ರಾಜಲಕ್ಷ್ಮಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಆರತಿ ಶೆಟ್ಟಿ ಸಹಕರಿಸಿದ್ರು. ದಿನೇಶ್ ಶೆಟ್ಟಿ ಧನ್ಯವಾದ ನೀಡಿದ್ರು. ರಕ್ತದಾನ ಶಿಬಿರದಲ್ಲಿ ಶ್ರೀ ಗಣಪತಿ ಅಯ್ಯಪ್ಪ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೇರೂನ್ ಇದರ ಅಧ್ಯಕ್ಷ ಸಂಜೀವ ಶೆಟ್ಟಿ, ಬಂಟರ ಸಂಘ ಮುಂಬೈ ಇದರ ನವಿ ಮುಂಬೈ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಹರೀಶ್ ಶೆಟ್ಟಿ ಪಡುಬಿದ್ರೆ, ಉಪ ಕಾರ್ಯಾಧ್ಯಕ್ಷ ಭಾಸ್ಕರ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಜಯಂತಿ ಶೆಟ್ಟಿ, ಸ್ಥಳೀಯ ಹೋಟೆಲ್ ಉದ್ಯಮಿ ಜಗದೀಶ್ ಶೆಟ್ಟಿ ನಂದಿಕೂರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ರಾಜಕೀಯ ಮುಖಂಡರು, ಸಮಾಜ ಸೇವಕರು ಉಪಸ್ಥಿತರಿದ್ದರು. ದಿನಪೂರ್ತಿ ನಡೆದ ಈ ಕಾರ್ಯಕ್ರಮದಲ್ಲಿ ಭವಾನಿ ಫೌಂಡೇಶನ್ನ ಹಿತೈಷಿಗಳು ಮತ್ತು ಭವಾನಿ ಶಿಪ್ಪಿಂಗ್ ಕಂಪನಿಯ ಕಾರ್ಮಿಕರು ಹಾಗೂ ಸ್ಥಳೀಯ ತುಳು ಕನ್ನಡಿಗರು ಸುಮಾರು 200ಕ್ಕೂ ಮಿಕ್ಕಿ ಜನ ರಕ್ತದಾನ ಮಾಡಿದ್ರು. ದಿನೇಶ್ ಕುಲಾಲ್, ಬೊಕ್ಕಪಟ್ನ, V4 ನ್ಯೂಸ್, ಮುಂಬೈ.